ಹಲೋ ನಮಸ್ತೆ. ಪಂಕ್ತಿ ಭೇದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಕಳೆದ ಕೆಲ ದಿನಗಳಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಂಕ್ತಿ ಭೇದದ ವಿವಾದ ಅನ್ನುವಂಥದ್ದು ಎದ್ದಿದೆ. ಬಹುಶಃ ಅದಕ್ಕೆ ಕಾರಣ ಆಗಿರುವಂಥದ್ದು ಮೊನ್ನೆ ಉಡುಪಿಯ ಭಾಗದಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟ್, ಉಡುಪಿ ಕೃಷ್ಣ ಮಠದಲ್ಲಿ ನಡೆದಿರುವಂಥ ಒಂದು ಘಟನೆ. ಒಬ್ಬರು ಹೆಂಗಸು ಉಡುಪಿ ಮಠದಲ್ಲಿ ಊಟಕ್ಕೆ ಹೋಗಿದ್ದಾಗ ಅವರನ್ನು ಬ್ರಾಹ್ಮಣನು ಅಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನು ಅಲ್ಲಿಂದ ಎಬ್ಬಿಸಿ ಕಳಿಸಿದ್ದಾರೆ, ಹೊರಗಡೆ ಕಳಿಸಿದ್ದಾರೆ. ಬೇರೆ ಪಂಕ್ತಿಯಲ್ಲಿ ಊಟ ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟರು ಅನ್ನುವಂಥದ್ದು ಆ ಮಹಿಳೆ ಮಾಡ್ತಾ ಇರುವಂಥ ಆರೋಪ. ಸೊ ಆ ಘಟನೆ ಏನಿದೆ ಅದಕ್ಕೆ ಹಲವಾರು ಆಯಾಮಗಳು ಬಂದದ್ದು ಹೌದು. ಆ ನಂತರ ನಿನ್ನೆಯ ದಿನ ಸೋದೆ ಮಠದ ಸ್ವಾಮೀಜಿಗಳು ಅದಕ್ಕೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದರು. ಆದದ್ದು ಹೌದು, ತಪ್ಪು ಆದದ್ದು ಹೌದು, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಆಗದೆ ಅಚಾತುರ್ಯದಿಂದ ಆಗಿರುವಂಥ ಘಟನೆ ಅದು ಅನ್ನುವಂಥ ಸಮರ್ಥನೆಯನ್ನು ಅವರು ಕೊಟ್ಟರು. ಸೊ ಈ ಹೊತ್ತಲ್ಲಿ ನಾವು ಮಾತಾಡಬೇಕಾದಂಥದ್ದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬುದ್ಧಿವಂತರ ಜಿಲ್ಲೆ ಅನ್ನುವಂಥದ್ದು ಕರೆಯುವಂಥದ್ದು ಸಂಪ್ರದಾಯ. ಸೊ ಈ ಜಿಲ್ಲೆಯಲ್ಲಿ ಬಾರಿ ಇಂಥ ಘಟನೆಗಳು ಯಾಕೆ ರಿಪೀಟ್ ಆಗ್ತಾ ಇದ್ದಾವೆ? ಉಡುಪಿ ಕೃಷ್ಣ ಮಠ ಮಾತ್ರ ಅಲ್ಲ, ಬಹುಶಃ ಹಲವಾರು ಕಡೆಗಳಲ್ಲಿ ಇಂಥ ಘಟನೆಗಳಾಗುವಂಥದ್ದು, ಅದನ್ನು ವರದಿ ಮಾಡುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಮತ್ತು ಎಡಪಂಥೀಯ ಸಂಘಟನೆಗಳೇನಿದ್ದಾವೆ ಅವುಗಳು ಈ ಬಗ್ಗೆ ಧ್ವನಿ ಎತ್ತುತ್ತಾ ಬರ್ತಾ ಇದ್ದಾವೆ. ಈ ಹಿಂದೆ ಪ್ರತಿಭಟನೆಗಳಾದಂಥದ್ದಿದೆ, ಅನಂತರ ಅದಕ್ಕೆ ಸಮರ್ಥನೆ, ಅದನ್ನು ಪಂಕ್ತಿ ಭೇದವನ್ನು ಸಮರ್ಥಿಸುವವರದ್ದು ಒಂದು ವಾದ ಆದರೆ ಅದು ಮಾಡಬಾರದು ಅನ್ನುವಂಥದ್ದು ಹಲವರ ವಾದ. ಸೊ ಈ ಹೊತ್ತಲ್ಲಿ ನಾವು ಮಾತಾಡಬೇಕಾದಂಥದ್ದು ಯಾಕೆ ಆಗ್ತಾ ಇದೆ ಮತ್ತು ಇದನ್ನು ತಡೆಗಟ್ಟೋದಕ್ಕೆ ಅಥವಾ ಈ ಒಂದು ವಿವಾದ ಅಥವಾ ಈ ರೀತಿಯ ಘಟನೆಗಳು ಮರುಕಳಿಸದ ಹಾಗೆ ಏನು ಮಾಡಬಹುದು ಅನ್ನುವಂಥ ವಿಚಾರ ಡಿಸ್ಕಸ್ ಆಗಬೇಕಾದಂಥದ್ದು. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಅತಿಥಿಗಳು ನಮ್ಮ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಪ್ರದೀಪ್ ಕುಮಾರ್ ಕಲ್ಕೂರ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪ್ರದೀಪ್ ಕುಮಾರ್ ಕಲ್ಕೂರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ವಾಸುದೇವ್ ಬೆಳ್ಳೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ವಾಸುದೇವ್ ಬೆಳ್ಳೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ನಿಮ್ಮಿಂದಲೇ ಆರಂಭ ಮಾಡಬೇಕು ಸರ್. ಯಾಕೆ ಈ ರೀತಿಯ ಘಟನೆಗಳು ಈ ಭಾಗದಲ್ಲಿ ಪದೇ ಸಂಭವಿಸ್ತಾ ಇದೆ? ಇದಕ್ಕೆ ಕಾರಣ ಏನು ಅನ್ನೋದು ಇದ್ರ ಬಗ್ಗೆ ಹೇಗೆ ಹೇಳ್ಬೋದು ನಾವು? ಸ್ವಲ್ಪ ನಮ್ಮ ತಿಳುವಳಿಕೆ, ಯಾಕಂದರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅದು ಯಾವುದೇ ಇರಲಿ, ಅದು ಹಿಂದೂ ಧರ್ಮದ್ದೇ ಇರಲಿ, ಒಂದು ಬ್ರಾಹ್ಮಣ್ಯದ ಒಂದು ವ್ಯವಸ್ಥೆ ಆಡಳಿತಗೊಳಪಟ್ಟಂಥ ಕ್ಷೇತ್ರಗಳಿರಲಿ, ಧರ್ಮಕ್ಷೇತ್ರಗಳ ವ್ಯವಸ್ಥೆಗಳಲ್ಲಿ ಅದರದ್ದೇ ಆದಂಥ ಒಂದು ರೀತಿ ರಿವಾಜುಗಳು ಅಂತ ಇರ್ತದೆ. ಈ ರೀತಿ ರಿವಾಜುಗಳಲ್ಲಿ ಕೆಲವೊಮ್ಮೆ ತಿಳುವಳಿಕೆಯ ಕೊರತೆಗಳಿಂದ ಇಂಥದ್ದೆಲ್ಲ ಆಗುವಂಥದ್ದು ಸಹಜ. ಧರ್ಮಕ್ಷೇತ್ರಗಳು ಈ ಪಂಕ್ತಿ ಭೇದ ಅಂತ ಹೇಳುವಂಥ ಏನು ನೀವು ಶಿರೋನಾಮೆ ಕೊಟ್ಟಿದ್ದೀರಿ, ಅದುವೇ ಒಂದು ಆಕ್ಷೇಪಣವಾದದ್ದು. ಪಂಕ್ತಿ ಭೇದ ಅಂತ ಹೇಳುವಂಥ ವ್ಯವಸ್ಥೆಗಳು ಬರುವಂಥದ್ದು ಇಲ್ಲ. ಅದು ಯಾವುದೇ ಒಂದು ವ್ಯವಸ್ಥೆ ಪಂಕ್ತಿ ಭೇದ ಅಂತ ಹೇಗಾಗ್ತದೆ, ಅದು ಆ ಒಂದು ದೇವಸ್ಥಾನದ ಅಥವಾ ಆ ಒಂದು ವ್ಯವಸ್ಥೆಗಳ, ಇದು ಎಲ್ಲ ಧರ್ಮಗಳಲ್ಲೂ ಇಂತಹದೇ ಆದಂಥ ಒಂದು ವ್ಯವಸ್ಥೆಗಳು ಅಂತ ಇರ್ತದೆ. ಎಲ್ಲಿ ನಿತ್ಯಾನದ ಮನುಷ್ಯ ತನ್ನನ್ನು ತಾನು ಜಾಸ್ತಿ ಸಾರ್ವಜನಿಕ ವ್ಯವಸ್ಥೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ, ಸಾರ್ವಜನಿಕ ಸೇವೆಗಳಲ್ಲಿ, ಆವಾಗ ಇಂತಹ ಒಂದು ಸಣ್ಣ ಸಣ್ಣ ಸಮಸ್ಯೆಗಳು ಇದು ಆಗುವಂಥದ್ದು ಸಹಜ. ಬಹುಶಃ ಸಮಾಜ ಇವತ್ತೇನು ದೊಡ್ಡ, ಬಹುಶಃ ನಿಮ್ಮ ಆರಂಭದ ಮಾತಿನಲ್ಲಿ ಬಂತು, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲೋಲ ಕಲ್ಲೋಲ ಅಂತ ವಿವಾದ ಆದದ್ದು ಸಹಜವಾದದ್ದು. ಮತ್ತು ಒಬ್ಬ ವ್ಯಕ್ತಿಯಿಂದ, ಬಹುಶಃ ಅದು ಸ್ವದೇಶಿಗಳಲ್ಲ, ಕಾಣಿವಶಿಗಳು, ಅವರು ಈ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದು ಅಂದರೆ ಒಬ್ಬ ವ್ಯಕ್ತಿ ಅಚಾತುರ್ಯದಿಂದ ಹಾಗೆ ಕೂತ್ಕೊಂಡಾಗ, ಯಾಕಂದರೆ ಅದೊಂದು ಪಾರಂಪರಿಕವಾದಂಥ ಒಂದು ಕ್ರಮ, ಹಿಂದಿನ ನಡೆದುಕೊಂಡು ಬಂದಂಥ ಕ್ರಮ. ಅಲ್ಲಿ ಉಡುಪಿ ಅಷ್ಟಮಠಾಧೀಶರುಗಳು ಬಂದಂಥ ಯಾತ್ರಾರ್ಥಿಗಳಿಗೆ ಭಾಳ ಹಿಂದಿನಿಂದಲೂ, ಬಹುಶಃ ಇವತ್ತು ನಿನ್ನೆಂದಲ್ಲ, ಯಾವತ್ತೂ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರಿಗೂ ಸಾರ್ವತ್ರಿಕವಾಗಿ ಸಮಸ್ಯೆ ಇದ್ದದ್ದು ಯಾರ್ದು ಅಂತ ಹೇಳ್ತೀರಿ? ಆ ಘಟನೆ ಮೊನ್ನೆ ನಡೆದ ಘಟನೆಯಲ್ಲಿ ಆ ಹೆಂಗಸಿನ ತಪ್ಪು ಅಥವಾ ಆ ಮಠದ ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಬರುವುದಿಲ್ಲ, ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆಕೆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಂದದಲ್ಲಿ, ಆಕೆಯನ್ನು ಮನೆಯಲ್ಲಿ ಊಟಕ್ಕೆ ಇಲ್ಲ ಅಂತ ಬಂದದಲ್ಲ, ಬಂದದರಲ್ಲಿ 99% ಜನವು ಪ್ರಸಾದ ಸ್ವೀಕಾರದ ಒಂದು ಬಹಳ ವಿಶಾಲ ಮನೋಭೂಮಿಕೆಲ್ಲ ಬರುವಂಥದ್ದು. ಯಾವುದೋ ಅಚಾತುರ್ಯ ಅಂತ ಹೇಳ್ಬೋದು. ಆಯಿತು, ಅಲ್ಲಿ ಬಂದಂಥ ಇವತ್ತು ನೋಡಿ ಬಂದಂಥ ಅವರು ಏನು ಬಡಿಸುವಂಥ ನೌಕರ ವರ್ಗ, ಹಿಂದೇನಿತ್ತು ಬಡಿಸುವಂಥ ವ್ಯವಸ್ಥೆಗಳಲ್ಲಿ ಅಥವಾ ಅಡಿಗೆ ಮಾಡುವಂಥ ವ್ಯವಸ್ಥೆಗಳಲ್ಲಿ ಅವರೆಲ್ಲರೂ ಸಮರ್ಪಣಾ ಮನೋಭಾವದಲ್ಲಿ ಇದ್ದವರೇ ಇದ್ದರು. ಇವತ್ತು ಹಾಗಲ್ಲ. ಇವತ್ತು ಒಂದು ರೀತಿಯ ಸಂಬಳ ಕೊಟ್ಟು ವ್ಯವಸ್ಥೆ ಮಾಡುವಂಥ. ಈಗ ನೀವು ಹೇಳ್ತಾ ಇರೋದು ಪಂಕ್ತಿ ಭೇದ ಸರಿಯೋ ತಪ್ಪು? ಪಂಕ್ತಿ ಭೇದ ಅಂತ ಹೇಳುವಂಥದ್ದು ನಾನು ಒಪ್ಪುದಿಲ್ಲ. ಪಂಕ್ತಿ ಭೇದ ಅಲ್ಲ, ಅದು ದೇವಸ್ಥಾನದ ಒಂದು ಪಾರಂಪರಿಕ ಕ್ರಮ. ಅದು ವ್ಯವಸ್ಥೆ ಭಾಗ ನಾವು ಒಪ್ಪಿಕೊಂಡ. ಏನ್ ಹೇಳ್ತೀರಿ? ಮೊನ್ನೆ ನಡೆದಂತ ಘಟನೆ ಆಗಿರ್ಬೋದು ಅಥವಾ ಪಂಕ್ತಿ ಭೇದ ಮತ್ತೆ ಊಟಕ್ಕೆ ಎಬ್ಬಿಸಿ ಅವರನ್ನು ಇನ್ನೊಂದು ಕಡೆಯಲ್ಲಿ ಕೂತ್ಕೊಳ್ಳಿ, ಅವನು ಹೇಳುವ ಕ್ರಮದಲ್ಲಿ ಅವನ ಉದ್ದಾಟತನ ಮಾತಿರಬಹುದು. ಶ್ರೀಗಳು ಅದಕ್ಕೆ ತಕ್ಷಣ ಸ್ಪಂದಿಸಿದ್ದಾರೆ. ಅವರು ಮಾನ್ಯ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಹೇಳಿದ ಮಾತನ್ನು ನಾನು ಇನ್ನೊಂದು ಮಗ್ಗುಲಲ್ಲಿ ಸ್ವಲ್ಪ ಮಟ್ಟಿಗೆ ತುಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲು ತಾವು ಹೇಳಿದಾಗ ಒಂದು ಮಾತು ಹೇಳಿದ್ರಿ, ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಬುದ್ಧಿವಂತರ ಜಿಲ್ಲೆ ಅಂತ. ಇದನ್ನು ನಾವು ಸ್ವಲ್ಪ 1-2 ಸಾಲಲ್ಲಿ ನಾನು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಕ್ಷಿಣ ಕನ್ನಡದಲ್ಲಿ ಅಕ್ಷರಿಕರ ಸಂಖ್ಯೆ ಜಾಸ್ತಿ ಇದೆ, ವಿದ್ಯಾಸಂಸ್ಥೆಗಳ ಸಂಖ್ಯೆ ಜಾಸ್ತಿ ಇದೆ, ಬ್ಯಾಂಕ್ಗಳು ಜಾಸ್ತಿ ಇದೆ, ಉದ್ಯಮ ಬೆಳವಣಿಗೆ ಆಗಿದೆ.
ಬೇರೆ ಜಿಲ್ಲೆಗಳಿಗೆ ನಾವು ಹೋಲಿಸಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಅಭಿವೃದ್ಧಿಗೊಂಡ ಜಿಲ್ಲೆ ಮತ್ತು ಅಕ್ಷರಸ್ಥರ ಜಿಲ್ಲೆ ಹೌದು. ಆದರೆ ಬುದ್ಧಿವಂತರ ಜಿಲ್ಲೆ ಅನ್ನುವುದು ಅಥವಾ ವಿವೇಚನಯುಕ್ತರ ಜಿಲ್ಲೆ ಅನ್ನೋದನ್ನು ಸ್ವಲ್ಪ ನಾವು ತುಲನೆ ಮಾಡಬೇಕಾದಂಥ ಸಂಗತಿ ಅಂತ ನಾನು ಮೊದಲಿಗೆ ಹೇಳ್ತೇನೆ. ಯಾಕಂದರೆ ಕೆಲವಾರು ವರ್ಷಗಳಿಂದ ಮಾನ್ಯ ಪ್ರದೀಪ್ ಕಲ್ಕೂರ್ ಅವರು ಏನು ಹೇಳ್ತಾ ಇದ್ದಾರೆ, ಆ ವ್ಯವಸ್ಥೆಯೊಳಗಡೆ ಹಲವಾರು ರೀತಿಯ ಜಾತಿಗೆ ಸಂಬಂಧಪಟ್ಟ ಅಥವಾ ತಾರತಮ್ಯಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ನಮ್ಮಲ್ಲಿ ಕಂಡುಕೊಂಡು ಬಂದಿದ್ದಾವೆ. ಇದು ನನ್ನ ಪ್ರಕಾರ ಇವತ್ತಿನ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾವಣೆ ಆಗಬೇಕು. ಯಾಕೆ ನಾವೆಲ್ಲ ಮನುಷ್ಯರಾಗಿದ್ದೇವೆ, ನಾವೆಲ್ಲ ಒಂದು ಸಮಾಜ ವ್ಯವಸ್ಥೆಯಲ್ಲಿ ಒಂದು ಬದುಕ್ತಾ ಇರುವಂಥವರು. ಇದು ನಮ್ಮ ಸಮಾಜಕ್ಕೆ ಶೋಭೆ ತರುವಂಥದ್ದಲ್ಲ ಅಥವಾ ನಮ್ಮ ಈ ಸಮಾಜಕ್ಕೆ ಒಳ್ಳೆಯದು ಅಂತ ಅನ್ನಿಸುವಂಥದ್ದಲ್ಲ. ಮನುಷ್ಯರ ನಡುವೆ ಪರಿಭೇದ ಇರ್ಬೋದು, ಅದು ಕೂಡ ಧಾರ್ಮಿಕ ಕ್ಷೇತ್ರಗಳಲ್ಲಿ. ಈಗ ಧಾರ್ಮಿಕ ಕ್ಷೇತ್ರಗಳಲ್ಲಿ ವ್ಯವಸ್ಥೆಗಳು ಭಿನ್ನ ಭಿನ್ನ ಇರ್ಬೋದು, ಅದರದೇ ಆದಂಥ ವ್ಯವಸ್ಥೆ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ಕ್ರಿಶ್ಚಿಯನ್ ವ್ಯವಸ್ಥೆ ಬೇರೆ ಇರ್ಬೋದು, ಹಿಂದೂಗಳ ವ್ಯವಸ್ಥೆ ಬೇರೆ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತೇನೆ. ಆದರೆ ವಿಶೇಷವಾಗಿ ವೈದಿಕ ವ್ಯವಸ್ಥೆಗಳಲ್ಲಿ ಈ ಥರದ ಚರ್ಚೆಗಳು ಯಾಕೆ ಬರ್ತಾ ಇವೆ, ಆ ವ್ಯವಸ್ಥೆ ಹೇಗೆ ಜಾತಿಗಳನ್ನು ನೋಡ್ತಾ ಇದೆ, ಇದು ನಾವು ಚರ್ಚೆ ಮಾಡಬೇಕಾದಂಥ ವಿಚಾರ ಅಂತ ಅನಿಸುತ್ತೆ. ಊಟದ ಸಂದರ್ಭದಲ್ಲಿ, ಪ್ರಸಾದದ ಸಂದರ್ಭದಲ್ಲಿ ನಾವು ಈ ಚರ್ಚೆಯನ್ನು ಹಲವಾರು ವರ್ಷಗಳಿಂದ, ಈ ವಿಶೇಷವಾಗಿ ಕಳೆದ 2 ವರ್ಷಗಳಿಂದ ಬಹಳ ಪ್ರಗತಿಪರ ಸಂಘಟನೆಗಳನ್ನು ಚರ್ಚೆಗೆ ಎತ್ತಾ ಬಂದದ್ದು, ಮಾಧ್ಯಮಗಳಲ್ಲಿ ಚರ್ಚೆ ಆದದ್ದು, ಅದನ್ನು ವಿವೇಕಾನಂದರು ಚರ್ಚೆಗೆ ಎತ್ತಿದಂತ ನಾವು ನೋಡ್ತಾ ಇದ್ದೀವಿ. ಮತ್ತೆ ಪುನಃ ಮೊನ್ನೆಯ ಘಟನೆ ನನ್ನ ಪ್ರಕಾರ ಬಹಳ ವಿಷಾದನೀಯವಾದ ಘಟನೆ. ಬಹಳ ನಾಡವರ ಸಂಘದವರು, ಬಂಟರ ಸಂಘದವರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಂಟರ ಸಂಘದ ಸ್ವಾಮೀಜಿಯವರು ಕೂಡ ಬಹಳ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ಬಂಟರ ಸಮಾಜವು ಮತ್ತೊಮ್ಮೆ ತಮ್ಮ ತುಳುನಾಡಿನಲ್ಲಿ ಸ್ಥಾನಮಾನ ಏನು ಅನ್ನೋದನ್ನು, ತಮ್ಮ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡಬೇಕಾದ, ತಮ್ಮ ಸಾಂಸ್ಕೃತಿಕ ಒಂದು ಅಸ್ಮಿತೆಯ ಬಗ್ಗೆ ತಾವು ಯೋಚನೆ ಮಾಡಬೇಕಾದ ಸಂದರ್ಭ ಅಂತ ನಾನು ಖಂಡಿತ ಅನಿಸ್ತೇನೆ. ಎಸ್, ಪ್ರದೀಪ್ ಕುಮಾರ್ ಕಲ್ಕೂರ್ ಅವರೇ, ಬಹುಶಃ ಮೊನ್ನೆ ನಡೆದಂತ ಘಟನೆ, ಆ ಹೆಂಗಸನ್ನ ಅವರು ಮಾಡ್ತಾ ಇರುವಂತಹ ಆರೋಪದ ಪ್ರಕಾರ ನಿನ್ನ ಮಠ ಯಾವುದು, ನಿನ್ನ ಜಾತಿ ಯಾವುದು ಅಂತ ಕೇಳಿದ ನಂತರ ಅವರನ್ನು ಹೊರಗೆ ಕಳಿಸುವಂತ ಪ್ರಯತ್ನಗಳಾಗಿದೆ. ನೀವು ಹೇಳ್ತಾ ಇದ್ರಿ ಇದು ಅಚಾತುರ್ಯವಾಗಿ ನಡೆದಂತ ಘಟನೆ, ಇದು ವಿವೇಚನೆಯಿಂದಲೇ ಮಾಡಿದಂತ ಘಟನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಿನ್ನ ಜಾತಿ ಯಾವುದು, ನಿನ್ನ ಮಠ ಯಾವುದು ಅಂತ ಕೇಳಿ ಹೊರಗೆ ಹಾಕಬೇಕು ಅಂತಾದ್ರೆ ಈಗ ಅಲ್ಲಿ ಪಾರಂಪರಿಕ ಅಂತ ನಾನು ಹೇಳಿದೆ. ಇಲ್ಲಿ ಈಗ ಜಾತಿ, ಈಗ ಬಂಟರ ಸಮಾಜ, ಬ್ರಾಹ್ಮಣ ಸಮಾಜ, ಮತ್ತೊಂದು ಸಮಾಜ, ಇದು ಪ್ರಶ್ನೆ ಬರುವುದಿಲ್ಲ. ಯಾಕಂದರೆ ಈ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಎಲ್ಲ ಸಮಾಜಗಳು ಒಟ್ಟಾಗಿ ಒಂದು ಸಾರ್ವಜನಿಕ ವ್ಯವಸ್ಥೆಗಳಲ್ಲಿ ಬಹಳ ದೊಡ್ಡ, ನಾನು ಆರಂಭದಲ್ಲಿ ಅದನ್ನು ಹೇಳಿದೆ, ಇದು ಸಾರ್ವಜನಿಕವಾಗಿ ನಾವು ಹೆಚ್ಚು ತೆರೆದುಕೊಂಡದರದ ಪರಿಣಾಮ ಇಂಥದ್ದೆಲ್ಲ ಆಗುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಸಾರ್ವತ್ರಿಕವಾಗಿ ಇವತ್ತು ಲಕ್ಷ ಜನ ಶಿಸ್ತುಬದ್ಧವಾಗಿ ಸಂಪ್ರದಾಯವನ್ನು ಎಲ್ಲವನ್ನೂ ಚಾಚು ತಪ್ಪದೆ ಉಳಿಸ್ಕೊಂಡಿರುವಂಥ ನೆಲೆಯಲ್ಲಿ ನಮ್ಮ ಜಿಲ್ಲೆಯನ್ನು ಎಲ್ಲರೂ ಬಹಳ ಧಾರ್ಮಿಕ ನೆಲೆಗಳಲ್ಲಿ ಗುರುತಿಸುವಂಥದ್ದು. ಒಂದು 3-4 ದಿವಸಗಳ ರಜೆ ಅಂತ ಹೇಳುವಂಥದ್ದು ಬಂದರೆ ಇಡೀ ಜನಪ್ರವಾಹ ನಮ್ಮ ಜಿಲ್ಲೆಯ ಕಡೆಗೆ ಬರ್ತಾರೆ. ಯಾಕಂದರೆ ಅವರು ಈ ವ್ಯವಸ್ಥೆಗಳನ್ನು ಒಪ್ಪಿಕೊಂಡು ಇವತ್ತು ಇದನ್ನು ದೊಡ್ಡ ವಿವಾದ ಅಂತ ತಿಳಿದುಕೊಂಡು ಚರ್ಚೆ, ಇವತ್ತು ನಾವೇನು ಪ್ರಾದೇಶಿಕ ಜನರು ಇಲ್ಲಿ ಕುಳಿತುಕೊಂಡು ಮಾತನಾಡ್ತಾ ಇದ್ದೇವೆ. ನಿನ್ನೆ ತನಕದ ವಿವಾದದ ನೀವು ಮಾಧ್ಯಮದ ವ್ಯವಸ್ಥೆ ನೋಡಿಕೊಂಡ್ರೆ ಈ ಪ್ರದೇಶದ ಒಂದು ವ್ಯವಸ್ಥೆಗಳನ್ನು ಅನುಭವಿಸದೇ ಇರುವ ವ್ಯಕ್ತಿಗಳೇ ಅಲ್ಲಿ ಚರ್ಚೆ ಮಾಡಿದ್ದು. ಈ ಪ್ರದೇಶದಲ್ಲಿ ಮಾತ್ರ ಅತ್ಯಂತ ಶಿಸ್ತಿನಲ್ಲಿ, ಇಲ್ಲಿ ಸಾರ್ವಜನಿಕ ಮತ್ತು ಸಾಂಪ್ರದಾಯಿಕ ಎರಡು, ಇದು ಪಂಥಿ ಭೇದದ ವ್ಯವಸ್ಥೆ ಅಲ್ಲ, ಎರಡು ರೀತಿಯ ಒಂದು ವ್ಯವಸ್ಥೆಗಳಲ್ಲಿ ಸಾರ್ವಜನಿಕ ಅಲ್ಲ, ಒಂದು ದೇವಸ್ಥಾನ ಅಂತ ಹೇಳುವಾಗ ಅಲ್ಲಿ ಬ್ರಾಹ್ಮಣ ಭೋಜನ ಅಂತ ಬರ್ತದೆ. ಈಗ ಅದು ಕೃಷ್ಣ ಮಠ, ಇಟ್ ಇಸ್ ನಾಟ್ ಎ ಟೆಂಪಲ್, ಅದು ಮಠ. ಕೃಷ್ಣ ಮಠ ಅಂತ ಹೇಳುವಾಗ ಒಂದು ಶಿವಳ್ಳಿ ಬ್ರಾಹ್ಮಣ ಸಂಘಟನೆಗೆ ಸಂಬಂಧಪಟ್ಟಂತ ಒಂದು ಮಠದ ವ್ಯವಸ್ಥೆ. ಆದರೆ ಆ ಕೃಷ್ಣನ ಒಂದು ಶಕ್ತಿಯಿಂದಲೋ, ಮುಖ್ಯ ಪ್ರಾಣನ ಶಕ್ತಿಯಿಂದಲೋ, ಅಥವಾ ಅಲ್ಲಿ ಅಷ್ಟಮಠಾಧೀಶರುಗಳ ಮೇಲಿನ ಒಂದು ಭಕ್ತಿ ಶ್ರದ್ಧೆಯ ಒಂದು ವ್ಯವಸ್ಥೆಗಳು, ಸಮಾಜಮುಖ ವ್ಯವಸ್ಥೆಗಳು, ಸರ್ವಧರ್ಮೀಯರು, ಬರೀ ಜಾತಿ ವಿದ್ಯೆ, ಸರ್ವಧರ್ಮೀಯರು ಆ ಪ್ರದೇಶಕ್ಕೆ ಬರ್ತಾರೆ. ಆ ಪ್ರದೇಶಕ್ಕೆ ಬರುವಂಥ ಅದು ಒಂದು ಭಾಗ. ಆದರೆ ಅಲ್ಲಿ ಈ ಚೌಕಿಯ ಸ್ವಾಮಿಗಳ ಜೊತೆಗೆ ಕುಳಿತುಕೊಂಡು ಊಟ ಮಾಡುವಂಥ, ಅದು ಬ್ರಾಹ್ಮಣ ವರ್ಗದವರು ಮಾತ್ರ ಕುಳಿತುಕೊಂಡು ಊಟ ಮಾಡುವಂಥ, ಅದು ಅಲ್ಲಿಯ ಸಾಂಪ್ರದಾಯಿಕ ವ್ಯವಸ್ಥೆ. ಮಾಧ್ವ ಬ್ರಾಹ್ಮಣರಿಗೆ ಪ್ರತ್ಯೇಕ ಪಂಕ್ತಿ ಅನ್ನುವಂಥದ್ದು ಇದೆ. ಮಾಧ್ವ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ವರ್ಗ, ಇಡೀ ಬ್ರಾಹ್ಮಣ ವರ್ಗ ವೈದಿಕ ರೀತಿಯಲ್ಲಿ ಅವರು ಬಂದು ಅವರ ಅದು ಯಾವುದು ಉಡುಗೆ ತೊಡುಗೆಗಳಿಂದ ಮೊದಲುಗೊಂಡು ಅವರು ಸರ್ವ ರೀತಿಯಲ್ಲಿ ಬಂದರೆ ಮಾತ್ರ ಅಲ್ಲಿ ಅವಕಾಶ ಇರುವಂಥದ್ದು. ಸಾರ್ವಜನಿಕ ವ್ಯವಸ್ಥೆಗಳಲ್ಲಿ ಒಬ್ಬ ಬ್ರಾಹ್ಮಣನೂ ಹೋಗಿ ಕುಳಿತುಕೊಳ್ಬೋದು, ಪ್ರಶ್ನೆನೇ ಇಲ್ಲ. ಅಲ್ಲಿ ಯಾವ ವ್ಯಕ್ತಿ ಈ ಆತನ ಅನುಷ್ಠಾನದ ವ್ಯವಸ್ಥೆಗಳಲ್ಲಿ ಅದು ಒಪ್ಪಿಕೊಳ್ಳೋದಿಲ್ಲ, ಆತನು ಅಲ್ಲಿ ಕೂತ್ಕೊಳ್ಬಹುದು. ಈಗ ಇಲ್ಲಿ ಉಳಿದ ದೇವಾಲಯಗಳು ವ್ಯವಸ್ಥೆ ಅನ್ನುವಂಥದ್ದು ಸತ್ಯ. ನೀವು ಬ್ರಾಹ್ಮಣ ವರ್ಗಕ್ಕೆ ಬೇರೆ ರೀತಿಯ ವ್ಯವಸ್ಥೆ. ಈ ನಮ್ಮ ಜಿಲ್ಲೆಯ ಧಾರ್ಮಿಕವಾದಂಥ ಆಚರಣೆ ವ್ಯವಸ್ಥೆಗಳಲ್ಲಿ ಎಲ್ಲ ಕಡೆಗಳಲ್ಲಿಯೂ ಬ್ರಾಹ್ಮಣ್ಯ ಅಂತ ಹೇಳೋದು ಜಾತಿವಾಚಕ ಅಲ್ಲದು, ಅದು ಸಾಂಪ್ರದಾಯಿಕ ವ್ಯವಸ್ಥೆ. ಒಂದು ಪೂಜೆಯಲ್ಲಿ ಅಲ್ಲಿ ಮಾಡಿ, ಉದಾಹರಣೆಗೆ ಈಗ ಕೃಷ್ಣ ಮಠದಲ್ಲಿ ಬ್ರಾಹ್ಮಣ್ಯ ವ್ಯವಸ್ಥೆಯಲ್ಲಿ ಪೂಜೆಯ ವ್ಯವಸ್ಥೆಗಳಂತಿದ್ದಾರೆ, ಅಂದರೆ ವೈದಿಕ ಆರಾಧನೆ ಅಂತ ಹೇಳುವಂಥದ್ದು. ಅದನ್ನು ಏನು ಹೇಳ್ತೇವೆ ನಾವು, ಅದು ವೈದಿಕ ಆರಾಧನೆ ವ್ಯವಸ್ಥೆ ಅಂತ, ಅದು ನಮ್ಮ ಇದರಲ್ಲಿ ಬಂದದ್ದು, ನಮ್ಮಲ್ಲಿ ಬಹಳ ಪರಂಪರೆಯಿಂದ ಬಂದದ್ದು. ಇಡೀ ದೇಶ ಈಗ ಈ ಪ್ರದೇಶದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದೆ ಸಾರ್ವಜನಿಕವಾಗಿ ತೊಳೆದುಕೊಳ್ಳುವ ವ್ಯವಸ್ಥೆಯಲ್ಲಿರುವಾಗ ಇವತ್ತು ಎಲ್ಲ ಬಂದವರಿಗೂ
ಕೇವಲ ಈ ಕೆಲವು ಜಾತಿಯವರು ಮಾತ್ರ ಅಲ್ಲ, ಎಲ್ಲ ಧರ್ಮೀಯರು ಬಂದರೂ ಸಮೇತ ಪ್ರಸಾದದ ಭೋಜನ ವ್ಯವಸ್ಥೆ ಅಷ್ಟೇ ಅಚ್ಚುಕಟ್ಟಾಗಿ. ಕಲ್ಕುರ್ ಅವರು ಇಲ್ಲಿ ಒಂದು ಪ್ರಶ್ನೆ, ಈಗ ಸಾರ್ವಜನಿಕ ಒಂದು ಇದು ಪಂಕ್ತಿ ಬೇರೆ ಇದೆ ಅಂತ ಹೇಳಿ, ವ್ಯವಸ್ಥೆ ಬೇರೆ ಇದೆ ಅಂತ ಹೇಳಿ. ಅಲ್ಲಿ ಬ್ರಾಹ್ಮಣರು ಬಂದು ಕೂತ್ಕೊಳ್ಳಿ, ಯಾರು ಬಂದು ಕುಳಿತುಕೊಳ್ಳುವ ಆಚಾರ ವಿಚಾರ ಅಂತ ಏನು ಉಡುಗೆ ತೊಡುಗೆ ವಿಚಾರವನ್ನು, ಉಡುಗೆ ತೊಡುಗೆ ಅಲ್ಲ, ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟವರು ಮಾತ್ರ ಅಲ್ಲಿ ಒಳಗೆ ಕೂತ್ಕೊಳ್ಳಿ, ಬ್ರಾಹ್ಮಣರು ಮಾತ್ರ ಬಂದು ಕೂತ್ಕೊಳ್ಬೇಕು, ಬಾಕಿ ಜಾತಿಯವರು ಬಂದಲ್ಲಿ ಊಟ ಮಾಡುವಾಗ ಇಲ್ಲ ಕೂತ್ಕೊಳ್ಳುವ ಪ್ರಶ್ನೆ ಇಲ್ಲ. ಅದರಲ್ಲಿ ತಾರತಮ್ಯ ಇದೆ ಅನ್ನುವಂಥದ್ದು ತಾರತಮ್ಯ ಅಲ್ಲದು, ಅದು ಮಠದ ವ್ಯವಸ್ಥೆ. ಪ್ರತಿಯೊಂದು ಅದು ಶುದ್ಧ ವ್ಯವಸ್ಥೆಗಳಲ್ಲಿ ಅಂಥ ಒಂದು, ಈಗ ಎಲ್ಲ ಧರ್ಮದಲ್ಲೂ ಅಂಥ ವ್ಯವಸ್ಥೆಗಳು ಅಂತಿದೆ. ಅಂಥ ವ್ಯವಸ್ಥೆಗಳು ಸಾರ್ವಜನಿಕ ವ್ಯವಸ್ಥೆಗಳಲ್ಲಿಯೇ ಇದೆ. ನಾವು ಅದನ್ನು ಹೇಳ್ಬೋದು. ನೋಡಿ, ಉದಾಹರಣೆಗೆ ಒಬ್ಬ ಪ್ರಧಾನಮಂತ್ರಿ ಬರ್ತಾನೆ, ಮುಖ್ಯಮಂತ್ರಿ ಬೇಡ, ಒಬ್ಬ ಜಿಲ್ಲಾಧಿಕಾರಿ ಬೇಡ, ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜ್ ಅವ ಬಂದಾಗ ಅವನು ಉಳಿದವರ ಜೊತೆ ಕೂತ್ಕೊಂಡು ಊಟ ಮಾಡ್ತಾನ. ಸೊ ಅಲ್ಲಿ ನೀವು ಅದು ಪಂಕ್ತಿ ಭೇದ ಅಲ್ಲ, ಅದು ಬ್ರಾಹ್ಮಣರಲ್ಲಿ ಬರುವಂತ ಬ್ರಾಹ್ಮಣರು ವಿಐಪಿಗಳು. ಸೊ ಅವರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಡ್ತಾರೆ. ಅತ್ಯಂತ ಬಡತನದಲ್ಲಿರುವಂತಹ ಒಬ್ಬ ಆಚಾರವಂತ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರು ವಿಐಪಿಗಳು, ವಿಐಪಿಗಳಲ್ಲ. ಉದಾಹರಣೆಗೆ ಅಲ್ಲಿಯೇ ಕೃಷ್ಣ ಮಠದಲ್ಲಿ ನೀವು ಉಡುಪಿ ಚೌಕಿ ಮಠದ ವ್ಯವಸ್ಥೆ ನೋಡಿ, ಕನಕ ಮಂಟಪ ಮೇಲ್ಗಡೆ ನೋಡಿ, ಕನಕ ಮಂಟಪಕ್ಕೆ ಕೆಳಗಡೆಯಲ್ಲಿ ಮಾರ್ಬಲ್ ಹಾಸಲಾಗಿದೆ, ಅಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರೆ. ಕಲ್ಕುರ್ ಈಗ ಬ್ರಾಹ್ಮಣರು ಬಾಕಿ ಜಾತಿಯವರ ಜೊತೆ ಊಟ ಮಾಡಬಾರದು ಅನ್ನುವಂತ ಸಂಪ್ರದಾಯ, ಬ್ರಾಹ್ಮಣರು ಉಳಿದ ಜಾಗದಲ್ಲಿ ಕುಳಿತುಕೊಂಡು ಊಟ ಮಾಡಬಹುದು. ಯಾಕೆ ಮತ್ತೊಂದು ವ್ಯವಸ್ಥೆ ಮಾಡಬೇಕು ಅಲ್ಲಿ ಉಡುಪಿ ಮಠದಲ್ಲಿ? ಉಡುಪಿ ಮಠದ ಸಾಂಪ್ರದಾಯಿಕ ವ್ಯವಸ್ಥೆ ಅದು. ಉಡುಪಿ ಮಠದ್ದಲ್ಲ, ಎಲ್ಲ ಧಾರ್ಮಿಕ ಕ್ಷೇತ್ರ ಕೇಂದ್ರಗಳಲ್ಲಿ ಯಾವುದು ಭಗವಂತ ಒಂದು ಆರಾಧನೆ ವ್ಯವಸ್ಥೆ ನೋಡಿ, ಭಜನಾ ಮಂದಿರ ಅಥವಾ ಆಗಮಶಾಸ್ತ್ರಕ್ಕೆ ಒಳಪಟ್ಟಂಥ ದೇವಾಲಯಗಳು ಅಥವಾ ಇನ್ನಿತರ ವ್ಯವಸ್ಥೆಗಳು ಅಂತಿದೆ. ಆ ವ್ಯವಸ್ಥೆಗಳಲ್ಲಿ ಒಂದೊಂದು ಕ್ರಮಗಳಿದೆ ಎಲ್ಲ ಧರ್ಮದಲ್ಲೂ. ಮಠ ಅನ್ನುವಂಥದ್ದು ಸಾರ್ವಜನಿಕವಾಗಿ ತೆರೆದುಕೊಂಡ ನಂತರ ನೀವು ಹೇಳ್ತಾ ಇದ್ದೀರದು ಕೇವಲ ಬ್ರಾಹ್ಮಣರಿಗೆ ಸಂಬಂಧಪಟ್ಟಂತ ಮಠ, ಈಗ ಸಾರ್ವಜನಿಕವಾಗಿ ತೆರೆದುಕೊಂಡಿದೆ, ಎಲ್ಲರೂ ಹೋಗ್ತಾ ಇದ್ದಾರೆ. ತೆರೆದುಕೊಂಡದ್ದು ಅದು ನಮ್ಮ ಎಲ್ಲ ಒಂದು ಸಾರ್ವಜನಿಕ ಒಂದು ಎಲ್ಲ ನೆಲೆಯಲ್ಲಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಅಥವಾ ಧಾರ್ಮಿಕ ನೆಲೆಗಳಲ್ಲಿ ಪೂಜೆ ಎಲ್ಲಗಳಲ್ಲೂ ತೊರೆದುಕೊಂಡಿದೆ. ಗೋವಿಂದ ತೆರೆದುಕೊಂಡ ನಂತರ ಈ ತಾರತಮ್ಯ ಯಾಕೆ ಅನ್ನುವಂಥದ್ದು ಪ್ರಶ್ನೆ. ತಾರತಮ್ಯ ಅಲ್ಲ, ಅದು ಒಳಗಿನ ಸಂಪ್ರದಾಯ, ಇಟ್ ಇಸ್ ರಿಚುವಲ್ಸ್. ಅದನ್ನು ಬಿಟ್ಟರೆ ಅದು ಮಠ ಆಗುದಿಲ್ಲ, ಅದು ಸಾರ್ವಜನಿಕ. ಅದು ಸಾರ್ವಜನಿಕ ವ್ಯವಸ್ಥೆಗೆ ತೆರೆದುಕೊಂಡಿದ್ದೀರಿ, ಮಠಕ್ಕೆ ಯಾರು ಬೇಕಾದ್ರೂ ಬರಬಹುದು, ಎಂಟ್ರಿ ಕೊಟ್ಟಿದ್ದೀರಿ. ಸೊ ಮತ್ತೆ ಅದರಲ್ಲಿ ತಾರತಮ್ಯ ಬಂದ ವ್ಯವಸ್ಥೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಪ್ರಶ್ನೆ, ನಾವ್ಯಾರು ಕೃಷ್ಣನ ದರ್ಶನಕ್ಕೆ ಯಾರು ಅಪೇಕ್ಷೆ ಕೊಟ್ಟು ಬಲಾತ್ಕಾರದಲ್ಲಿ ಕರ್ಕೊಂಡು ಹೋಗುದಲ್ಲ, ಬಂದವರಿಗೆ ಎಲ್ರಿಗೂ ತೆರೆದಿದೆ ಅದು ವ್ಯವಸ್ಥೆ, ಎಲ್ರಿಗೂ ಸಾರ್ವಜನಿಕವಾಗಿ ತೆರೆದುಕೊಂಡಂತ ದೇವಸ್ಥಾನ ಯಾರಿಗೂ ಬರಬಹುದು. ಹೌದು, ಒಳಗಡೆ ರಿಚುವಲ್ಸ್ ಗಳನ್ನು ಬದಲಾವಣೆ ಆಗಬೇಕು ಅಂತ ಹೇಳೋದು. ಈಗ ಏನು ಮೊನ್ನೆ ಘಟನೆ ಆಗಿದೆ, ಅದು ಸ್ವಾಮಿಗಳೇ ಸ್ವತಃ ಎಷ್ಟು ರೀತಿಯಲ್ಲಿ ಅವರಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ನೋವಿದೆ, ಯಾಕೆ ಹೀಗಾಗಬಾರದು. ಪದೇ ಪದೇ ಮರುಕಳಿಸ್ತಾ ಇದೆ, ಉಡುಪಿ ಮಠ ಅಂತಲ್ಲ, ಹೆಚ್ಚಿನ ಕಡೆಯಲ್ಲಿ ಆಗ್ತಾ ಇದೆ. ಮರುಕಳಿಸುವುದು ಇದು ಒಂದು ರೀತಿಯ ಒಂದು ಇವತ್ತಿನ ಒಂದು ನೆಲೆಯ ವೈಭವೀಕರಣ. ನಿಜವಾಗಿ ಅಂಥದ್ದೇನು ಸಮಾಜದಲ್ಲಿ ತೊಂದರೆಗಳೇನಿಲ್ಲ, ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ. ಒಂದು ದೇವಾಲಯ ಅಂತ ತೆಗೆದುಕೊಂಡ್ರೆ ಇವತ್ತು ನೋಡಿ, ಒಂದೊಂದು ನಾಗಮಂಡಲ ಆದರೆ ಒಂದು ದೇವಾಲಯದ ಬ್ರಹ್ಮಕಲಶ ಅಥವಾ ಇದಾದ್ರೆ 10-50 ಸಹಸ್ರ ಜನ ಒಟ್ಟಿಗೆ ಕುಳಿತುಕೊಂಡು ಕಲ್ಕುರ್ ಅವರು ಹೇಳ್ತಾ ಇರುವಂತದ್ದು ಅಲ್ಲಿ ನಡೀತಾ ಇರುವಂತದ್ದು ಸಂಪ್ರದಾಯ ಅಷ್ಟೇ. ಆ ಸಂಪ್ರದಾಯವನ್ನು ಜನ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಯಾರೋ ಒಬ್ಬನನ್ನು ನಾವು ಬೆಂಗಳೂರಿನಿಂದ ಕ್ಯಾಟರರ್ಸ್ ಅಂತಂದು ಅಲ್ಲಿ ಅಡಿಗೆ ಮಾಡಿದ್ರೆ ಜನ ಒಪ್ಪುದಿಲ್ಲ. ಸ್ವಾಮಿ ಪರಂಪರೆ ಪ್ರಕಾರ ಕ್ರಮ ಪ್ರಕಾರ ಅವರು ಹೇಳ್ತಾ ಇರುವಂತ ವಾದ ಹೇಗಿದೆ ಅಂತ ಕೇಳಿದ್ರೆ, ಅಲ್ಲಿ ವ್ಯವಸ್ಥೆ ಈ ಹಿಂದಿನಿಂದ ನಡೆದುಕೊಂಡು ಬಂದಂತ ವ್ಯವಸ್ಥೆ, ಸಾರ್ವಜನಿಕರಿಗೆ ಯಾರು ಬೇಕಾದ್ರೂ ಆ ಪಂಕ್ತಿಯಲ್ಲಿ ಊಟ ಮಾಡಬಹುದು, ಆದ್ರೆ ಬ್ರಾಹ್ಮಣರಿಗೆ ಅನ್ನುವಂಥದ್ದು ಬೇರೆದೇ ಒಂದು ವ್ಯವಸ್ಥೆ ಕಲ್ಪಿಸ್ತೇವೆ, ಇದನ್ನು ಒಪ್ಪಿಕೊಳ್ಳುವ ಬ್ರಾಹ್ಮಣರು ಉಳಿದ ಆ ಸ್ಥಳದಲ್ಲಿ ಕುಳಿತುಕೊಳ್ಳಬಹುದು. ಆದ್ರೆ ಇನ್ನೊಂದು ವ್ಯವಸ್ಥೆ ಇದೆ ಅವರಿಗೆ ಬೇಕಾದ್ರೆ ಆಲ್ಟರ್ನೇಟಿವ್ ಆಗಿ. ಅಲ್ಲ, ಈಗ ಕಲ್ಕುರ್ ಅವರು ಏನು ಹೇಳ್ತಾ ಇದ್ದಾರೆ, ಆ ಒಂದು ಸಂಪ್ರದಾಯವೇ ಒಂದು ಅಸಮಾನತೆ ಮತ್ತು ತಾರತಮ್ಯವನ್ನು ಒಳಗೊಂಡಿದೆ ಅಂತ ನಾನು ಭಾವಿಸೋದು. ಯಾಕಂತಂದ್ರೆ ಇದನ್ನ ನಾವು ಮುಚ್ಚುಮರೆ ಮಾಡೋದು ಬೇಡ. ಇನ್ನೂ ಕೂಡ ನಾವು ಅದನ್ನು ಮುಚ್ಚುಮರೆ ಮಾಡ್ತಾ ಅದು ಇಲ್ಲ, ಅದು ಹೇಗಿಲ್ಲ ಅಂತ ನಾನು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ಇದೇ ಧಾರ್ಮಿಕ ಕೇಂದ್ರಗಳಲ್ಲಿ ಸಾಕಷ್ಟು ಬಗೆಯ ಆಂದೋಲನಗಳು ಹಿಂದೆನೂ ಆಗಿವೆ. ನಾವು ಕನಕದಾಸನ ಉದಾಹರಣೆಯನ್ನೇ ಕೊಡ್ಬೋದು, ಅಥವಾ ವಾದಿರಾಜರಂಥ ಮಹಾನ್ ವಿದ್ವಾಂಸರನ್ನೇ ತೆಗೆದುಕೊಳ್ಬೋದು. ಅವರೆಲ್ಲ ಈ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ನಾವು ಅಂಥ ಕೇಂದ್ರಗಳಲ್ಲಿ ಆ ತಾರತಮ್ಯ ಇಲ್ಲ ಅಂತೇಳಿ ನಾವು ಪುನಃ ಒಂದು ವ್ಯರ್ಥ ಚರ್ಚೆಯನ್ನು ಮಾಡಲಿಕ್ಕೆ ನನಗಂತೂ ಮನಸ್ಸಿಲ್ಲ. ಇದೆ ಈಗ ಕಲ್ಕುರ್ ಅವರು ಒಂದು ಬಗ್ಗೆ ಸಂಪ್ರದಾಯ ಇದೆ, ಒಪ್ಪಿಕೊಂಡದಂತೇಳಿ ಅಲ್ಲಿರುವಂತಹ ವ್ಯವಸ್ಥೆ. ಈಗ ಸರಿ ನೋಡ್ಲಿಕ್ಕೆ ಹೋದ್ರೆ ಒಳಗಡೆಯ ವ್ಯವಸ್ಥೆ ಏನು ಹೇಳ್ತಾರೆ, ನಮಗೆ ಸಾರ್ವಜನಿಕ ಅಭಿಪ್ರಾಯ ಅಲ್ಲಿ ಒಳಗೆ ಮೃಷ್ಟಾನ್ನ ಪಂಚಪಕ್ಷ ಪರಮಾನ್ನ, ಹೊರಗಡೆ ಹಾಗಿಲ್ಲ. ಕೆಲವೊಮ್ಮೆ ಹೊರಗಡೆ ಅಂತ ಹೇಳಿದರೆ ಹೊರಗಡೆ ಅಲ್ಲ, ಅದು ಅಲ್ಲಿ ಭೋಜನ ಶಾಲೆ ಅಂತ ವ್ಯವಸ್ಥೆ ಇದೆ, ಕನಕ ಮಂಟಪ ಅಂತ ವ್ಯವಸ್ಥೆ ಇದೆ. ಈಗ ಮತ್ತೊಂದು ವಾದ, ಈಗ ತುಂಬ ವ್ಯವಸ್ಥೆಗಳಾಗಿದೆ. ಕೆಳಗಡೆಯಿಂದ ಜಾಸ್ತಿ ಇವತ್ತಿನ ಭಾಷೆಯ 5 ಸ್ಟಾರ್ ವ್ಯವಸ್ಥೆ ಉಂಟಲ್ಲ, ಅದು ಹೊರಗಿನ ಜಾಗಗಳಲ್ಲೇ ಇರುವಂಥದ್ದು. ಚಂದ ಮಾಡಿ ಟೇಬಲ್ ಹಾಕಿ ಕೂತ್ಕೊಂಡು ಊಟ ಮಾಡ್ತಾರೆ. ಈಗ ಯಾರೋ ಬ್ರಾಹ್ಮಣರಿಗೆ ಒಂದು ಪ್ರತ್ಯೇಕ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಯಾಕೆ ಮತ್ತೊಂದು ವ್ಯವಸ್ಥೆ ಮಾಡಬೇಕು? ಅದು ದೇವಸ್ಥಾನದ ಪಾರಂಪರಿಕ ವ್ಯವಸ್ಥೆ. ಒಬ್ಬ ಗುರುಗಳು
ಶ್ರೀಗಳಾದ ನಂತರ ಒಬ್ಬರು ಸ್ವಾಮಿಗಳಾದ ನಂತರ ಒಂದು ದೇವಸ್ಥಾನ ಆದ ಮೇಲೆ ಆ ದೇವಸ್ಥಾನಕ್ಕೆ ಅದರದೇ ಆದಂಥ ರಿಚುವಲ್ಸ್ ಇದೆ. ಉದಾಹರಣೆಗೆ ಇಲ್ಲಿಯ ಪಕ್ಕದಲ್ಲಿ ಭಗವತಿ ಕ್ಷೇತ್ರ ಅಂತಿದೆ. ಭಗವತಿ ಕ್ಷೇತ್ರ ಅದು ಮಲಯಾಳ ಬಿಲ್ಲವರಿಗೆ ಸಂಬಂಧಪಟ್ಟ, ಅದಕ್ಕೆ ಅದರದ್ದೇ ಆದಂಥ ವ್ಯವಸ್ಥೆ ಇದೆ. ಅಲ್ಲಿ ಬಂದುಕೊಂಡು ತಂತ್ರಿಗಳು ಬಂದು ತೀರ್ಥ ಪ್ರಸಾದ ಕೊಡಬೇಕಂದ್ರೆ ಆಗುದಿಲ್ಲ. ಅಲ್ಲಿ ಕಡಸಲೆ ಪ್ರಸಾದ ವಿಶೇಷ. ನನ್ನಂತ ಹೋದರೂ ಅಲ್ಲಿ ಆ ಶಕ್ತಿ ಆರಾಧನೆಗೆ ಜಾಗ, ಕಡಸಲೆ ಪ್ರಸಾದವನ್ನೇ ನಾನು ಸ್ವೀಕಾರ ಮಾಡ್ತೇನೆ. ಅನಾದಿ ಕಾಲದಿಂದ ನಡೆದುಕೊಂಡು ಬಂದಂತ ಸಂಪ್ರದಾಯ, ನಾವು ನಂಬಿಕೊಂಡು ಬಂದಂತಹ ಒಂದು ರೀತಿಯ ಮೂಲ ನಂಬಿಕೆಗಳು ಇದೆಲ್ಲ. ಬೇಡ ನೀವು ನಾಗಾರಾಧನೆ ಅಂತ ಹೇಳ್ತೀರಿ, ನೀವು ನಾಗಾರಾಧನೆ ವ್ಯವಸ್ಥೆಯಲ್ಲಿ ನಾವು ತೆಗೆದುಕೊಳ್ಳುವ, ನಮಗೆ ನಾಗಾರಾಧನೆ ವ್ಯವಸ್ಥೆ ಅಂತ ಬರುವಾಗ ಕೇವಲ ನಮಗೆ ಪಾತ್ರಿಗಳು ನಾಗ ಸ್ವಾಮಿ, ಅಲ್ಲಿ ಇನ್ನೊಂದು ನಾಗ ಅಂತಿದೆ ವ್ಯವಸ್ಥೆ, ಏನೋ ಅದು ಕಾಡ್ಯ ನಾಗ ಅಂತ. ನಿಮ್ಗೆ ಗೊತ್ತಾ? ನಾವು ಅದು ಹಿಂದುಳಿದವರು ಮುಂದುವರಿದವರು, ಅದು ಸರ್ಕಾರದ ಭಾಷೆ, ನಾವು ಅದನ್ನು ಒಪ್ಪುವುದಿಲ್ಲ. ಇಲ್ಲಿಯ ಮೂಲ ನಿವಾಸಿಗಳು ನಂಬಿಕೊಂಡು ಬಂದಂತ ಆರಾಧನೆ ಪದ್ಧತಿ ಉಡುಪಿಯಲ್ಲೇ ಇದೆ. ಅದು ಉಡುಪಿಯಲ್ಲೇ ಇದೆ. ಆಲಡೆ ಅಂತ ಹೇಳ್ತಾರೆ, ಉಡುಪಿಯಲ್ಲೇ ಇದೆ. ಅದು ನಾವು ಎಷ್ಟು ಶುದ್ಧ ಭಕ್ತಿ ನಡೆದುಕೊಂಡು ಬಂದಂತ ಸಂಪ್ರದಾಯ, ದೇವಾಲಯದ ಸಂಪ್ರದಾಯ, ಅದನ್ನು ಮುರಿಯುವಾಗಿಲ್ಲ. ಅದೊಂದು ರೀತಿಯಲ್ಲಿ ನಡ್ಕೊಂಡು ಬಂದಿದೆ, ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದೆ, ಈಗಲೂ ಅದು ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂಥದ್ದು. ನನ್ನ ಪ್ರಶ್ನೆ ಏನಂತಂದ್ರೆ, ಆ ಉಪನ್ಯಾಸಕಿ ಆ ಮಹಿಳೆ ಹೇಳಿದ ಮಾತನ್ನೇ ಉಲ್ಲೇಖಿಸಿದಾದ್ರೆ, ನನ್ನ ಜಾತಿಯನ್ನ ಕೇಳಿದ್ರು, ಮಠವನ್ನ ಕೇಳಿದ್ರು, ಹಾಗಾಗಿ ನೀವು ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ನಿಮ್ಗೆ ಬೇರೆ ವ್ಯವಸ್ಥೆ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅಂದ್ರೆ ನಾನು ಹೇಳ್ತಿರೋದು, ಯಾರು ಎಲ್ಲಿ ಕುತ್ಕೊಳ್ಳಬೇಕು ಮತ್ತು ಎಲ್ಲಿ ಊಟ ಮಾಡಬೇಕು ಎನ್ನುವ ಈ ಭೇದ ಇದೆಯಲ್ಲ, ಇದು ಆ ಸಂಪ್ರದಾಯದ ಒಳಗಡೆ ಇರುವಂತ ಒಂದು ಪರಿಭೇದ. ಇದು ಇವತ್ತು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಈ ಒಂದು ಮಠಕ್ಕೆ ಎಲ್ಲಾ ಸಮುದಾಯಗಳ ಸಹಕಾರ ಬೇಕು. ಎಲ್ಲ ಬಂಟ ಸಮುದಾಯ ಇರ್ಬೋದು, ಮೊಗವೀರ ಸಮುದಾಯ ಇರ್ಬೋದು, ಬಿಲ್ಲವ ಸಮುದಾಯ ಇರ್ಬೋದು, ಎಲ್ಲ ಸಮುದಾಯಗಳ ಸಹಕಾರವನ್ನು ತೆಗೆದುಕೊಳ್ತಾ ಇದೆ. ಎಷ್ಟೋ ಜನ ಬೇರೆ ಬೇರೆ ಸಮುದಾಯಗಳವರು ಬಂದು ಅಲ್ಲಿ ಪ್ರಸಾದವನ್ನು ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಅಂಥ ಒಂದು ಕ್ಷೇತ್ರದಲ್ಲಿ ಮತ್ತೆ ಈ ಥರದ ಪರಿಭೇದ ಇದೆಯಲ್ಲ, ಇದು ಒಪ್ಪುವಂಥದ್ದಲ್ಲ. ಅಥವಾ ಆ ಒಂದು ಚಾರಿತ್ರಿಕ ಪರಂಪರೆ ಉಳ್ಳಂಥ ಒಂದು ಕೇಂದ್ರಕ್ಕೆ ಕೂಡ ಅದು ಶೋಭೆ ತರುವಂಥದ್ದಲ್ಲ. ಸೊ ಈ ದೃಷ್ಟಿಯಲ್ಲಿ ನಾನು ಹೇಳೋದಾದ್ರೆ, ಆ ಸಂಪ್ರದಾಯ, ಈಗ ಏನು ಕಲ್ಕೂರ್ ಅವ್ರು ಹೇಳ್ತಾ ಇದ್ದಾರೆ, ಅದೊಂದು ಸಂಪ್ರದಾಯ ಅಂತ. ಆ ಸಂಪ್ರದಾಯವೇ ಇವತ್ತು ನಾವು ಚರ್ಚೆ ಮಾಡ್ತಿರುವಂತ. ಆ ಸಂಪ್ರದಾಯ ಎಷ್ಟೋ ಸಂಪ್ರದಾಯಗಳನ್ನು ತೆಗೆದು ಹಾಕಿದ್ದಿದೆ, ಕಾಲಕ್ಕೆ ಬದಲಾವಣೆಗಳಾದದ್ದಿದೆ. ಹೌದು, ಇದೆ, ಬದಲಾದದ್ದಿದೆ. ಸೊ ಆ ದೃಷ್ಟಿಯಲ್ಲಿ ಹೇಳ್ತಿರೋದು, ಒಂದು ಸಂಪ್ರದಾಯ ಒಂದು ಸಮುದಾಯಕ್ಕೆ ಮನಸ್ಸಿಗೆ ಬೇಸರ ಮಾಡುವುದಾದ್ರೆ, ಅಥವಾ ಒಂದು ಅನ್ನಪ್ರಸಾದದಲ್ಲಿ ತೆಗೆದುಕೊಳ್ಳುವುದಕ್ಕೆ ನೀನು ಇಲ್ಲಿ ಕುತ್ಕೊಳ್ಳೋದಲ್ಲ ಅಲ್ಲಿ ಕುತ್ಕೊಳ್ಳೋದು ಅಂತ ಹೇಳೋದಾದ್ರೆ, ಅದು ನಾವು ಚರ್ಚೆ ಮಾಡಬೇಕು. ಯಾಕಂದ್ರೆ ಈ ತರದ ವ್ಯವಸ್ಥೆಗಳಿಂದ ಸಮಾಜದಲ್ಲಿ ಕಲುಷಿತವಾದ ಮನಸ್ಸು, ಕಲುಷಿತವಾದಂಥ ವಾತಾವರಣ ನಿರ್ಮಾಣ ಆಗ್ತದೆ. ಅದು ಆಗಬೇರದಂತಾದರೆ ಒಂದು ಸಮಾಜ ಎಲ್ಲರನ್ನು ಒಳಗೊಳ್ಳುವಂಥ ಸಮಾಜ ಅಂತ ಆಗಿದ್ರೆ, ಅದೊಂದು ಧಾರ್ಮಿಕ ಕೇಂದ್ರ ಎಲ್ಲರನ್ನು ಒಳಗೊಳ್ಳುವಂಥ ಧಾರ್ಮಿಕ ಕೇಂದ್ರ ಅಂತ ಆದರೆ, ಅಲ್ಲಿ ಮತ್ತೆ ಮನುಷ್ಯರ ನಡುವೆ, ಅವರ ಪ್ರೀತಿ ಮತ್ತು ಭಕ್ತಿಯ ನಡುವೆ ಪರಿಭೇದಗಳು, ವ್ಯತ್ಯಾಸಗಳು ಬರಬಾರ್ದು ಅಂತ ನನ್ನ. ಹಾಗಾಗಿ ಸಂಪ್ರದಾಯದ ಬಗ್ಗೆನೇ ನಾವು ಚರ್ಚೆ ಮಾಡಬೇಕಾಗ್ತದೆ. ಎಸ್ ಕಲ್ಕೂರ್ ಅವರು, ಅದೇ ರೀತಿ ವಾಸುದೇವ್ ಅವರು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ, ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಎಸ್, ಒಂದು ಹಂತದ ಒಂದು ಇಂಟ್ರಡಕ್ಷನ್ ಅವರು ಕಲ್ಕೂರ್ ಅವರು ಹೇಳ್ತಾ ಇರುವಂಥದ್ದು, ಅಲ್ಲಿ ಒಂದು ವ್ಯವಸ್ಥೆ ಅದು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ಸಂಪ್ರದಾಯ ಅನ್ನುವಂಥದ್ದು ಕಲ್ಕೂರ್ ಅವರು ಹೇಳ್ತಾ ಇರುವಂಥದ್ದು. ವಾಸುದೇವ್ ಬೇಳೆ ಅವರು ಹೇಳ್ತಾ ಇದ್ದಾರೆ, ಆ ಸಂಪ್ರದಾಯವನ್ನು ಬದಲಾವಣೆ ಆಗಬೇಕು. ಒಂದು ವರ್ಗಕ್ಕೆ ಅಥವಾ ಒಂದು ಕಮ್ಯುನಿಟಿಗೆ ಅದರಿಂದ ನೋವಾಗ್ತದೆ, ಬಾಕಿ ಕಮ್ಯುನಿಟಿಗೆ ಅದರಿಂದ ನೋವಾಗ್ತದೆ ಅಂತ ಆದರೆ ಆ ಸಂಪ್ರದಾಯನ ತೆಗೆದು ಹಾಕಬೇಕು. ಎಸ್, ಅವರು ಉದಾಹರಣೆಗಳನ್ನು ಕೊಡಬಹುದು. ಸತಿ ಸಹಗಮನ ಪದ್ಧತಿ ಅನ್ನುವಂಥದ್ದು ದೇಶದಲ್ಲಿತ್ತು, ಅದನ್ನು ತೆಗೆದು ಹಾಕಿದ್ರು. ಅಂದರೆ ಹಲವಾರು ಅನಿಷ್ಟ ಪದ್ಧತಿಗಳು ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗಿ ಹೋದಂಥದ್ದಿದೆ. ಇದು ಯಾಕೆ ಉಳ್ಕೊಂಡಿದೆ ಅನ್ನುವಂಥದ್ದು ಪ್ರಶ್ನೆ. ಈ ವಿಚಾರವನ್ನು ನಾನು ಕಲ್ಕೂರ್ ಅವರ ರಿಯಾಕ್ಷನ್ ಅನ್ನು ಪಡ್ಕೊಳ್ತೀನಿ. ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ.